ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿ ಉಡುಪಿ ಜಿಲ್ಲೆಯ ವತಿಯಿಂದ ಅಕ್ಟೋಬರ್ 11 ಶನಿವಾರ ಉಚಿತ ಬೃಹತ್ ಉದ್ಯೋಗ ಮೇಳವು ನಡೆಯಲಿದೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ತಿಳಿಸಿದರು. ಅವರು ಕಾಪು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಉಚಿತ ಬೃಹತ್ ಉದ್ಯೋಗ ಮೇಳವು ಕಾಪು ದಂಡತೀರ್ಥ ಪಿಯು ಕಾಲೇಜು ಮತ್ತು ದಂಡತೀರ್ಥ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆ ಉಳಿಯಾರಗೊಳ್ಳಿ ಕಾಪುವಿನಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 3ರವರೆಗೆ ನಡೆಯಲಿದ್ದು, ನಿರುದ್ಯೋಗಿ ಯುವಕ ಯುವತಿಯರಿಗಾಗಿ ರಾಜ್ಯ ಹಾಗೂ ಸ್ಥಳೀಯ ಸುಮಾರು 50ಕ್ಕಿಂತ ಹೆಚ್ಚಿನ ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸುತ್ತಿದೆ. ಈ ಉದ್ಯೋಗ ಮೇಳದಲ್ಲಿ ಐಟಿಐ ಸ್ನಾತಕೋತ್ತರ ಪದವಿ, ಎಂಬಿಎ, ಇಂಜಿನಿಯರಿಂಗ್, ಐಟಿಬಿಟಿ, ಆಟೋಮೊಬೈಲ್ ಎಜುಕೇಷನ್, ರಿಟೇಲ್, ಮಾರ್ಕೆಟಿಂಗ್, ಹೌಸ್ ಕೀಪಿಂಗ್, ಫಾರ್ಮಸಿ, ಇನ್ಶೂರೆನ್ಸ್, ಬ್ಯಾಂಕ್ ಲೋನ್, ಬ್ಯಾಂಕಿಂಗ್, ಹೋಟೆಲ್ ಮ್ಯಾನೇಜ್ಮೆಂಟ್, ಇಲೆಕ್ಟ್ರಿಕಲ್ಸ್, ಫಿಟ್ಟರ್ಸ್, ನರ್ಸಿಂಗ್ ಇನ್ನಿತರ ಶೈಕ್ಷಣಿಕ ಅರ್ಹತೆ ಪಡೆದ ಉದ್ಯೋಗಾಕಾಂಕ್ಷಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಉದ್ಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ತಿಳಿಸಿ, ಭಾಗವಹಿಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ 10 ರೆಸ್ಯೂಮ್ಗಳನ್ನು ತರತಕ್ಕದ್ದು. ಅವರ ಶೈಕ್ಷಣಿಕ ಅರ್ಹತೆಗೆ ತಕ್ಕಂತೆ ಉದ್ಯೋಗ ನೀಡಲಾಗುವುದು. ಅಲ್ಲದೆ ಯಾವ ಕಂಪನಿಯಲ್ಲಿ ಉದ್ಯೋಗ ಬಯಸುತ್ತಾರೋ ಅದನ್ನು ಪಡೆಯಲು ಅವಕಾಶವಿದ್ದು, ಸಂದರ್ಶನದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆಯಾಯ ಕಂಪನಿಗಳು ಕಾರ್ಯಕ್ರಮದ ದಿನದಂದೇ ನೇಮಕಾತಿ ಪತ್ರ ನೀಡುವ ವ್ಯವಸ್ಥೆ ಮಾಡಲಾಗುವುದು. ಹಾಗೂ ಇದೊಂದು ಜಿಲ್ಲಾ ಮಟ್ಟದ ಮೇಳವಾಗಿದ್ದು, ಜಿಲ್ಲೆಯ ಎಲ್ಲ ಸರ್ಕಾರಿ, ಖಾಸಗಿ, ಪದವಿ ಪೂರ್ವ ಕಾಲೇಜು ಮತ್ತು ಪದವಿ ಕಾಲೇಜಿನಲ್ಲಿ ಅಭ್ಯರ್ಥಿಗಳು ಭಾಗವಹಿಸುವುದು. ಅಲ್ಲದೆ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು ತಮ್ಮ ವ್ಯಾಪ್ತಿಯಲ್ಲಿ ಪ್ರಚಾರ ನೀಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಯೋಗ ಪಡೆಯಬೇಕೆಂದು ತಿಳಿಸಿದರು. ಉಚಿತ ಬೃಹತ್ ಉದ್ಯೋಗ ಮೇಳವನ್ನು ಕಾಪಿನ ದಂಡತೀರ್ಥ ಶಾಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಬಹಳಷ್ಟು ಜನ ಇವತ್ತು ಉದ್ಯೋಗ ಇಲ್ಲದೆ ಪದವಿ ಪಡ್ಕೊಂಡು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿ ಅಥವಾ ಬೇರೆ ಬೇರೆ ತಾಂತ್ರಿಕ ಶಿಕ್ಷಣ ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ ಯುವಕರು. ಇವತ್ತು ನಮ್ಮ ಕಾಪು ಈ ಪರಿಸರ ನೋಡಿದ್ರೆ ಬಹಳಷ್ಟು ಇವತ್ತು ಹಿಂದೆ ನಮ್ಮ ಎಲ್ಲ ಹಿರಿಯರುಗಳು ಸಾಕಷ್ಟು ರೀತಿಯಲ್ಲಿ ಉದ್ಯೋಗಕ್ಕೋಸ್ಕರ ಬೇರೆ ಬೇರೆ ಬಾಂಬೆ ಇರ್ಬೋದು ಅಥವಾ ಕೊಲ್ಲಿ ರಾಷ್ಟ್ರ ಇರ್ಬೋದು, ಇವತ್ತು NRIಯಲ್ಲಿ ನಮ್ಮದು ಹೈಯೆಸ್ಟ್ ಅವಿಭಾಜ್ಯ ಜಿಲ್ಲೆಯಲ್ಲಿ. ಇಂಥ ಸಮಯದಲ್ಲಿ ಇವತ್ತು ಸಾಕಷ್ಟು ಜನ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದಂಥವರು, ಪದವಿ ಗಳಿಸಿದಂಥವರು ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ, ಝೊಮ್ಯಾಟೊದಲ್ಲಿ ಇವತ್ತು ಕೆಲಸ ಮಾಡ್ತಾರೆ, ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡ್ತಾರೆ. ಏನೇನು ಇವತ್ತು ಯಾವುದು ಕೂಡ ಅವಕಾಶ ಇಲ್ಲ ಅನ್ನೋಂಥ ಉದ್ದೇಶಕ್ಕೋಸ್ಕರ ಆ ರೀತಿ ಇವತ್ತು ಉದ್ಯೋಗ ನಡೆಸುವಂಥದ್ದು ಕಾಣ್ತಾ ಇದ್ವಿ. ಅದಕ್ಕೋಸ್ಕರ ಅವರ ವಿದ್ಯಾರ್ಹತೆಗೆ ಸರಿಯಾದ ರೀತಿಯಲ್ಲಿ ಅವಕಾಶಗಳು ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಬೇರೆ ಬೇರೆ ಸೆಕ್ಟರ್ನ 50 ಕಂಪನಿಗಳನ್ನು ಬರಮಾಡ್ತಾ ಇದ್ದೀವಿ. 50 ಕಂಪನಿಗಳಿಂದ ಮಿಕ್ಕಿ ಇವತ್ತು ಕಂಪನಿಗಳನ್ನು ಬರಮಾಡ್ತಾ ಇದ್ದೀವಿ. ಅದರಲ್ಲಿ ITBT ಇದೆ, ಮಾರ್ಕೆಟಿಂಗ್, ಹೌಸ್ ಕೀಪಿಂಗ್, ಫಾರ್ಮಸಿ, ಇವೆಲ್ಲವೂ ಕೂಡ ಹಾಸ್ಪಿಟಲ್ ಇದೆ. ಎಲ್ಲವೂ ಕೂಡ ಇವತ್ತು ನಾವು ಬೇರೆ ಬೇರೆ ಕಂಪನಿಗಳನ್ನು ಸ್ವಲ್ಪ ಬಹಳ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇಲ್ಲಿ ಬರಮಾಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇದರ ಪ್ರಯೋಜನ ನಮ್ಮ ಯುವ ಸಮುದಾಯಕ್ಕೆ ಸಿಗಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ನಾವು ವಿದ್ಯಾರ್ಥಿನಿಯರಿಗೆ ಸಿಗಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಯುವ ನೀತಿಯಲ್ಲಿ ಸಾಧಾರಣ 4,000 ಮಂದಿ ಜಿಲ್ಲೆಯಲ್ಲಿ ಇವತ್ತು ಸ್ಟೈಪೆಂಡಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆ 4,000 ಜನರಿಗೆ ಕೂಡ ನಾವು ಇವತ್ತು ಇಂಟಿಮೇಷನ್ ಕೊಡ್ತಾ ಇದ್ವಿ, ಮೆಸೇಜ್ ಕೊಡ್ತಾ ಇದ್ವಿ, ಅಪ್ಲೋಡ್ ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ. ಅದು ಅಲ್ಲದೆ ಸಾಕಷ್ಟು ಕಾಲೇಜಿನಲ್ಲಿ ಪದವಿ ಅಂತಿಮ ವರ್ಷದಲ್ಲಿ ಇದ್ದಾರೆ. ಅವರಿಗೆ ಇವಾಗಲೇ ನಾವು ಈ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದರೆ ಪದವಿ ಗಳಿಕೆ ಮಾಡಿದ ನಂತರ ಅವರಿಗೆ ಉದ್ಯೋಗ ಕೊಡುವಂಥ ರೀತಿಯ ಅವಕಾಶ ಆಗ್ತದೆ. ಇವಾಗಲೇ ಅವರಿಗೆ ಆದೇಶ ಪತ್ರ ಕೊಡುವಂಥ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ಪದವಿ ಆದ ಕೂಡಲೇ ಅವರಿಗೆ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಸಿಕ್ಕಿದ ಕೂಡಲೇ ಅವರನ್ನು ಉದ್ಯೋಗ ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಕೂಡ. ಅದೊಂದೇ ಫಿಸಿಕಲಿ ಹ್ಯಾಂಡಿಕ್ಯಾಪ್ನವರಿಗೆ
ಪ್ರಥಮ ಆದ್ಯತೆ ಕೊಡಬೇಕು ಅನ್ನೋ ರೀತಿಯಲ್ಲಿ ನಾವು ಬೇರೆ ಬೇರೆ ಮಹಾಲ್ ಇರ್ಬೋದು ಅಥವಾ ಇದರಲ್ಲಿ ಕ್ಯಾಶಿಯರ್ ಅನ್ನುವಂಥ ರೀತಿ ಹುದ್ದೆಯನ್ನ ಅಳವಡಿಸಿ ಕೂಡ ಅವಕಾಶ ಕೊಡಬೇಕು ಅಂತೇಳಿ. ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಈ ಒಂದು ಇದರಲ್ಲಿ ಭಾಗವಹಿಸಿದಂಥ ಇಂಟರ್ವ್ಯೂನಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳು ಸೆಲೆಕ್ಟ್ ಆದಂಥ ಸಮಯದಲ್ಲಿ ಆವಾಗಲೇ ಅವರಿಗೆ ನಾವು ಇವತ್ತು ಅವರಿಗೆ ಸ್ಯಾಂಕ್ಷನ್ ಲೆಟರ್ ಕೊಡ್ತೇವೆ, ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೇವೆ. ನಾವು ಆ ರೀತಿ ಕೊಡುವಂಥ ರೀತಿಯ ಕಾರ್ಯಕ್ರಮ ಹಾಕೊಂಡಿದ್ದೇವೆ. ಯಾಕೆ ನಡೆದು ಕೆಲವು ಜನರು ಸೆಲೆಕ್ಟ್ ಆದರು, ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ನೀವು ಅಷ್ಟು ಸುರಿನ ಸಂಬಳವನ್ನು ನಮಗೆ ಕೊಡಬೇಕು ಅಂತೇಳಿ ಆ ರೀತಿ ಕೇಳ್ತಾರೆ. ಮತ್ತೆ ಇದೆ, ಆ ಕ್ಲಿಪ್ಪಿಂಗ್ಸ್ ಇದೆ. ಇವತ್ತು ಒಬ್ಬ ವಿದ್ಯಾರ್ಥಿ ಸೆಲೆಕ್ಟ್ ಆದವ ಹೇಳಿರುವಂಥದ್ದು. ಇದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಸಂಪೂರ್ಣವಾಗಿ ಉಚಿತ ಇದೆ. ನಾವು ಇವಾಗಲೇ ಸಾಧಾರಣ 45 ಇವತ್ತು HR ಇವತ್ತು ಬರ್ತಾ ಇದ್ದಾರೆ ಬೇರೆ ಬೇರೆ ಇಲ್ಲಿಯವರು. ಅವರಿಗೆ ಪ್ರತ್ಯೇಕವಾದ ಒಂದು ಹೋಟೆಲನ್ನೇ ಬುಕ್ ಮಾಡಿದ್ದೇವೆ ನಾವು ವಾಸ ಮಾಡ್ಕೊಳ್ಳಿಕ್ಕೆ. ಅವರಿಗೆ ಬಸ್ಸಿನ ವ್ಯವಸ್ಥೆ ಮಾಡಿದ್ದೇವೆ, ಬಸ್ ಮೇಲೆ ಕರ್ಕೊಂಡು ಬರುವಂಥದ್ದು, ಅದೇ ರೀತಿಯಲ್ಲಿ ವಾಪಸ್ ಕರ್ಕೊಂಡು ಹೋಗುವಂಥ ರೀತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಲ್ಲಿ ಕೂಡ ಇಂಟರ್ವ್ಯೂ ದಿವಸ ಕೂಡ 9 ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಈ ಇಂಟರ್ವ್ಯೂನಲ್ಲಿ ಕೂಡ ನಾವು ಕಾಫಿ ತಿಂಡಿ ವ್ಯವಸ್ಥೆ ಮಾಡಿದ್ದೇವೆ, ಊಟದ ವ್ಯವಸ್ಥೆ ಮಾಡ್ತಾ ಇದ್ವಿ. ಬಂದಂತ ಇವರಿಗೆ ಎಲ್ಲ ರೀತಿಯ ಅವಶ್ಯಕತೆ ಇರುವಂಥ ಎಲ್ಲ ರೀತಿಯ ತಯಾರಿಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ವಿ. ಈ ರೀತಿಯಲ್ಲಿ ಹೆಚ್ಚು ನಮಗೆ ಇವತ್ತು ಸೌದಿಯಿಂದ ಹೋಟೆಲ್ ಉದ್ಯೋಗಕ್ಕೋಸ್ಕರ ಒಂದು ಕಂಪನಿ ಬರ್ತಾ ಇದೆ. ಅವರಿಗೆ 350 ಜನ ಬೇಕು. ಅವರನ್ನ ಇವತ್ತು ಇಲ್ಲಿ ಆಯ್ಕೆ ಆದ ನಂತರ ಅವರಿಗೆ 3 ತಿಂಗಳು ತರಬೇತಿ ಕೊಡ್ತಾರೆ. ಅವರೇ ತರಬೇತಿ ಕೊಟ್ಟು ಹೆಚ್ಚಿನ ಅಂಶ ಒಂದು ಹೋಟೆಲ್ ಉದ್ಯಮಕ್ಕೆ ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ 1 ಲಕ್ಷ, 2 ಲಕ್ಷ, 3 ಲಕ್ಷದವರೆಗೆ ಕೂಡ ಕಮಿಷನ್ ತಗೊಳ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಇದು ಕೊಡ್ಲಿಕ್ಕಿಲ್ಲ. ಅವರಿಗೆ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲ. ಅವರೇ ಟ್ರೈನಿಂಗ್ ಕೊಡ್ತಾರೆ, ಅವರೇ ಇವತ್ತು ನೇಮಕಾತಿ ಮಾಡುವಂತ ಕೆಲಸ ಮಾಡ್ತಾರೆ. ಈ ರೀತಿಯಲ್ಲಿ ನಮ್ಮ ಯುವ ಸಮುದಾಯಕ್ಕೆ ಇವತ್ತು ಪ್ರಯೋಜನ ಆಗಬೇಕು ಅಂತೇಳಿ ಅದೊಂದು ಉದ್ದೇಶಕ್ಕೋಸ್ಕರ ಪ್ರಥಮ ಬಾರಿಗೆ ನಾವು ಕಾಪಿನಲ್ಲಿ ಪ್ರಥಮ ಬಾರಿಗೆ ಮತ್ತು ಜಿಲ್ಲೆಯಲ್ಲಿ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕಂಪನಿಗಳು ಬರುವಂಥದ್ದು ಹೆಚ್ಚು ಪ್ರಥಮ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಆ ರೀತಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ನಮ್ಮ ಶ್ರೀನಿವಾಸ್ ಅಂತೇಳಿ ಪ್ರಚಾರ ಸಮಿತಿಯ ಕೋಆರ್ಡಿನೇಟರ್ ಇದ್ದಾರೆ. ಅವರು 11 ಉದ್ಯೋಗ ಮೇಳವನ್ನು ಮಾಡಿದ್ದಾರೆ. 11 ಉದ್ಯೋಗ ಮೇಳ ಮಾಡಿದ್ದಾರೆ. ಹಾಗಾಗಿ ಅವರ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಮ್ಮ ಪ್ರಚಾರ ಸಮಿತಿಯಿಂದ ಇದನ್ನ ಕಾರ್ಯಕ್ರಮ ಅಳವಡಿಸ್ಕೊಳ್ತಾ ಇದ್ವಿ. ನಮ್ಮ ಹರೀಶ್ ಕಿಣಿಯವರು ಅಧ್ಯಕ್ಷರು, ಪ್ರಚಾರ ಸಮಿತಿಯ ಅಧ್ಯಕ್ಷರು ಇಲ್ಲೇದು, ಅವರ ನೇತೃತ್ವದಲ್ಲಿ, ಜಿಲ್ಲಾ ಕಾಂಗ್ರೆಸ್ನ ನೇತೃತ್ವದಲ್ಲಿ, ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರಚಾರ ಸಮಿತಿಯ ಮುಖಾಂತರ ಈ ಕಾರ್ಯಕ್ರಮ ಹಮ್ಮಿಕೊಂಡು ಈವಾಗಲೇ ಸುದ್ದಿಗೋಷ್ಠಿಯಲ್ಲಿ ವೈ ಸುಕುಮಾರ್, ಜಿತೇಂದ್ರ ಪುಟಾರ್ಡೋ, ಕಾಪು ದಿವಾಕರ್ ಶೆಟ್ಟಿ, ಹರೀಶ್ ಕಿಣಿ, ಡಾಕ್ಟರ್ ಸಂತೋಷ್ ಕುಮಾರ್, ಶ್ರೀನಿವಾಸ್ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.